ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ನಾಟ್ ಔಟ್ 100 ಎಂಬ ಕಾರ್ಯಕ್ರಮದೊಂದಿಗೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರುವಂತೆ ಕಳೆದ 6 ವರ್ಷಗಳಲ್ಲಿ ಮೋದಿ ಸರ್ಕಾರ ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡುತ್ತಾ ಬಂದು ಇವತ್ತು ಜನಸಾಮಾನ್ಯರ ಬದುಕನ್ನು ದುಸ್ತರಗೊಳಿಸಿದ್ದಾರೆ. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ಜನಸಾಮಾನ್ಯರು ಬದುಕು ಮಾಡದಂಥ ಒಂದು ಸ್ಥಿತಿಯನ್ನು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡಿದೆ. ಬಹುಶಃ ಮನಮೋಹನ್ ಸಿಂಗರ ಸರ್ಕಾರ ಇರುವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲ್ ಕ್ರೂಡ್ ಆಯಿಲ್ನ ಬೆಲೆ $140 ಇರುವಾಗ ಕೂಡ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಕೇವಲ 70 ರೂಪಾಯಿಗೆ ಪೆಟ್ರೋಲ್ ಮತ್ತು ಡೀಸೆಲನ್ನು ನೀಡಿದೆ. ಆದರೆ ಈಗ ಕ್ರೂಡ್ ಆಯಿಲ್ನ ಬೆಲೆ $65, $1ಗೆ 65 ಇದ್ದಾಗ ನಿಜವಾಗಿ ಪೆಟ್ರೋಲ್ನ ಬೆಲೆ 30ರಿಂದ 50 ರೂಪಾಯಿಗೆ ಮಾರಬೇಕಾಗಿತ್ತು. ಆದರೆ ಅಂಬಾನಿಯಂತಹ ಕಂಪನಿಯವರಿಗೆ ಲಾಭ ಮಾಡಿಕೊಡುವುದಕ್ಕೋಸ್ಕರ ಇವತ್ತು ಪೆಟ್ರೋಲ್ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸಿ 100 ರೂಪಾಯಿಯನ್ನು ದಾಟಿಸಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಸುಮಾರು 36 ರೂಪಾಯಿ ತೆರಿಗೆಯನ್ನು ಪೆಟ್ರೋಲ್ನ ಮೇಲೆ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ 26 ರೂಪಾಯಿ ಪೆಟ್ರೋಲ್ನ ಮೇಲೆ ಮಾಡ್ತಾ ಇದ್ದು 100 ರೂಪಾಯಿ ಈ ಪೆಟ್ರೋಲ್ಗೆ ಮುಟ್ಟಿದೆ. ಬಹುಶಃ ಇದು ದೇಶದ ಇತಿಹಾಸದಲ್ಲಿ, ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಪ್ರಥಮವಾಗಿ 100 ರೂಪಾಯಿ ಪೆಟ್ರೋಲ್ಗೆ ಮಾಡಿದ BJP ಸರ್ಕಾರಕ್ಕೆ ಒಂದು ಕೀರ್ತಿಯನ್ನು ಬಂದಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ KPCC ಘಟಕದ ಒಂದು ನಿರ್ದೇಶನ ಪ್ರಕಾರ ನಾವು ಕೋವಿಡಿನ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಮಾತುಗಳನ್ನು ಆಲಿಸುವಂಥ ಪೊಲೀಸ್ ಅಧಿಕಾರಿಗಳಿಲ್ಲಿದ್ದಾರೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿದ್ದಾರೆ. ನಾವೆಲ್ಲರೂ ಕೂಡ ನಿಮ್ಮ ಕೋವಿಡ್ನ ಮಾರ್ಗಸೂಚಿಗಳನ್ನು ಎಂದೂ ಕೂಡ ವಿರುದ್ಧವಾಗಿ ಇರದೆ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಿಕೊಂಡು ಈ ದೇಶದ ಪ್ರಜಾಪ್ರಭುತ್ವದ ಒಂದು ರಾಜಕೀಯ ಪಕ್ಷವಾಗಿ, ವಿರೋಧ ಪಕ್ಷವಾಗಿ, ಜನಸಾಮಾನ್ಯರ ಪರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಗೆ ಇದು ಒಂದು ಸಾಂಕೇತಿಕ ಪ್ರತಿಭಟನೆಯಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಕೋವಿಡಿನ ಎಲ್ಲ ಈ ಒಂದು ದುಶ್ಚಟಗಳು ದೂರವಾದ ನಂತರದಲ್ಲಿ ನಿರಂತರವಾಗಿ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತೇವೆ ಎಂಬುದಾಗಿ ಹೇಳಿಕೊಂಡು ಇವತ್ತಿನ ಈ ಪ್ರತಿಭಟನೆಯಲ್ಲಿ ನೇತೃತ್ವವನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ದಿನೇಶ್ ಶೆರಯ್ಯವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಸ್ವಾಗತ. ನಮ್ಮ ಮೋಣಾಕನವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಸ್ವಾಗತ. ಉಸ್ಮಾನ್ ಕಲ್ಲಾಪುರವರು, ನಮ್ಮ ಇಕ್ಬಾಲ್ ರಾಮಣಿಗೆ ಅವರು ಮತ್ತು ನಮ್ಮ ಫಿರೋಜ್ ಯೂತ್ ಕಾಂಗ್ರೆಸ್ಸಿನ ನಾಜೀರ್ ಅವರು, ಬಿಲಾರ್ ದೀಪಕ್ರವರು, ಮಹಿಳಾ ಕಾಂಗ್ರೆಸ್ಸಿನ ದೇವಕಿ ಉಲ್ಲಾಲ್ರವರು, ಸಿದ್ದೀಕರವರು, ಪುರುಷೋತ್ತಮ ಅಂಚನ್ರವರು, ನಮ್ಮ ದಿನೇಶ್ ಕುಂಪಾಳರವರು, ನಮ್ಮ ಎಲ್ಲ ಪಕ್ಷದ ಅನೇಕ ಜನ ಕಾರ್ಯಕರ್ತರು ನೀವೆಲ್ಲ ಬಂದಿದ್ದೀರಿ. ಬಹುಶಃ ನಿಮಗೆಲ್ಲರಿಗೂ ಸ್ವಾಗತವನ್ನು ಮಾಡಿಕೊಂಡು ಈ ಒಂದು ಪ್ರತಿಭಟನೆ ಇದೊಂದು ಸಾಂಕೇತಿಕ ಪ್ರತಿಭಟನೆಯಾದರೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಈ ಒಂದು ಪೆಟ್ರೋಲ್ ಬೆಲೆ ಏರಿಕೆಯ ವಿರುದ್ಧ ನಿರಂತರವಾಗಿ ಪೆಟ್ರೋಲನ್ನು ಮಾಡುತ್ತದೆ ಮತ್ತು ಈ ಏರಿಸಿದ ದರವನ್ನು ಕೂಡಲೇ ಇಳಿಸಬೇಕೆಂಬುದಾಗಿ ನಮ್ಮ ಹೋರಾಟವನ್ನು ಮಾಡಿಕೊಂಡು ಜಬ್ಬಾರ್ ಅವರಿಗೂ ಬಂದಿರುವಂಥ ಎಲ್ಲರಿಗೂ ನಮ್ಮ ಕೋಟೆಕಾರು ಕಿಶೋರ್ ಗಟ್ಟಿ ಅವರಿಗೂ ಎಲ್ಲರಿಗೂ ಸ್ವಾಗತವನ್ನು ಮಾಡಿಕೊಂಡು ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಜನರ ವಿರೋಧಿ ಸರ್ಕಾರಕ್ಕೆ, ಕರ್ನಾಟಕದ KPCC ಘಟಕದ ಅಧ್ಯಕ್ಷರ ಸೂಚನೆ ಮೇರೆಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಪೆಟ್ರೋಲ್ ದರ ಏರಿಕೆಯ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಇಡೀ ದೇಶದ ಜನಸಾಮಾನ್ಯರನ್ನು ಸಂಕಷ್ಟಕ್ಕೆ ದೂಡಿ ಇವತ್ತು ಪೆಟ್ರೋಲಿಗೆ ಸುಮಾರು 100 ರೂಪಾಯಿಯವರೆಗೆ ಇವತ್ತು ಮಾಡಿದೆ. ಖಂಡಿತವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು 72 ವರ್ಷ ದಾಟಿದೆ. ಇತಿಹಾಸದಲ್ಲಿ ಪೆಟ್ರೋಲಿಗೆ 100 ರೂಪಾಯಿ ದಾಟಿದ್ದು ಇದು BJP ಸರ್ಕಾರ ಈ ದೇಶಕ್ಕೆ ಕೊಟ್ಟ ದೊಡ್ಡ ಕೊಡುಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ 60 ವರ್ಷಗಳ ಕಾಲ ಈ ದೇಶಕ್ಕೆ ಆಡಳಿತ ಕೊಟ್ಟು ಯಾವುದೇ ಜನಸಾಮಾನ್ಯರಿಗೆ, ಶ್ರೀಮಂತರಿಗೆ, ಬಡವರಿಗೆ, ಎಲ್ಲ ಜನರಿಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟ ಕಾಂಗ್ರೆಸ್ ಪಕ್ಷ ಇವತ್ತು ಕೇವಲ 7 ವರ್ಷಗಳಲ್ಲಿ ಈ ದೇಶದ ಜನಸಾಮಾನ್ಯರಿಗೆ, ಈ ದೇಶದ ಪ್ರತಿಯೊಬ್ಬರಿಗೆ ಸಂಕಷ್ಟಕ್ಕೆ ದೂಡಿದಂಥ BJP ಸರ್ಕಾರದ ವಿರುದ್ಧ ತಾವೆಲ್ಲರೂ ಎಲ್ಲ
ಸಮುದಾಯದ ಜನ ಇವತ್ತು ಪ್ರತಿಭಟನೆ ಮಾಡಬೇಕು. ಖಂಡಿತವಾಗಿ ಕೂಲಿ ಕಾರ್ಮಿಕರು, ಕಾರ್ಪೆಂಟರ್ಗಳು ಪ್ರತಿಯೊಬ್ಬರು ಇವತ್ತು ದಾರಿ ನಡ್ಕೊಂಡು ಪರಿಸ್ಥಿತಿಯಲ್ಲಿ ಆಗುವಂಥ ವ್ಯವಸ್ಥೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇರುವಾಗ ಸುಮಾರು 70 ರೂಪಾಯಿ ಪೆಟ್ರೋಲ್ ಬೆಲೆ ದರ ಏರಿಕೆ ಆದಾಗ ಸೈಕಲ್ ತೊಳೆದರು BJPಯವರು, ಚಕ್ರ ಗಾಡಿಯಲ್ಲಿ ಹೋದರು. ಈಗ ನೀವು ಎಲ್ಲಿದ್ದೀರಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಸೈಕಲ್ ತೊಳೆದವರು, ಕಾಲ್ನಡೆಗೆ ನಡೆದವರು, ಎತ್ತಿನ ಗಾಡಿಯಲ್ಲಿ ಹೋದಂಥ BJP ನಾಯಕರುಗಳು ಇವತ್ತು ನೀವು ಎಲ್ಲಿ ಅಡಗಿ ಕೂತಿದ್ದೀರಿ? ಇವತ್ತು ಬಡವರ ಮೇಲೆ ನೀವು ಈ ರೀತಿ ಮಾಡೋದು ನಿಮಗೆ ಖಂಡಿತವಾಗಿ ದೇವರ ಶಾಪ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ದೇಶದಲ್ಲಿ ಯಾವ ಜಾತಿ ಯಾವ ಧರ್ಮದವರಿಗೂ ಇವತ್ತು ತೊಂದರೆ ಕೊಡದಂತ ಬಂದಂಥ ಪಕ್ಷ. ಖಂಡಿತವಾಗಿ ಇವತ್ತು ನಿಮ್ಮ ಆಡಳಿತ ಕೊನೆಗೊಳ್ಳಲಿಕ್ಕೆ ಜನಸಾಮಾನ್ಯರು ಎದ್ದು ನಿಂತಿದ್ದಾರೆ. ಇವತ್ತು ಕೊರೋನಾ ಸಂದರ್ಭದಲ್ಲಿ ಜನಸಾಮಾನ್ಯರು ಕಷ್ಟದಲ್ಲಿರುವ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡುವುದಾದರೆ 1 ಲೀಟರ್ ಸನ್ಫ್ಲವರಿಗೆ ಇಡೀ ಇತಿಹಾಸದಲ್ಲಿ 1 ಲೀಟರ್ ಸನ್ಫ್ಲವರಿಗೆ ಇವತ್ತು 180 ರೂಪಾಯಿ ದಾಟಿದರೆ ಇದು ಮೋದಿ ಸರ್ಕಾರ ಕೊಡುವಂಥ ಸಾಧನೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇನೆ. ಜನರಿಗೆ ತಿನ್ನಲಿಕ್ಕೆ ಅನ್ನ ಇಲ್ಲದ ಈ ಸಂದರ್ಭದಲ್ಲಿ ಬಡವರು ಒಬ್ಬ ಬೈಕಿನಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಹೋಗುವಾಗ ಅವನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಪೆಟ್ರೋಲ್ ಪಂಪಲ್ಲಿ 100 ರೂಪಾಯಿ ಕೊಡುವಾಗ ಇಂಥ ಈ ಒಂದು ಶಾಪ ಖಂಡಿತ ನಿಮ್ಮ ಈ ಸರ್ಕಾರಕ್ಕೆ ತಟ್ಟದಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದುದರಿಂದ ನಾನು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾಗರಿಕರು ಜೊತೆಗೆ ಇಡೀ ನಮ್ಮ ದೇಶದ ಎಲ್ಲ ಸಮುದಾಯದವರು ನೀವೆಲ್ಲ ಒಟ್ಟಾಗಿ ಖಂಡಿತವಾಗಿ BJP ಇರುವಂಥ ಎಲ್ಲ ಸಂಘಟನಾ ಪಕ್ಷದವರು ನೀವು ಸ್ವಲ್ಪ ಆಲೋಚನೆ ಮಾಡಿ, ಇದರಿಂದ ನಿಮಗೆ ಖಂಡಿತವಾಗಿ ಶಾಪ ತಟ್ಟಿದ್ದಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಇಡೀ ರಾಜ್ಯದ ಉದ್ದಗಲಕ್ಕೂ ಆದೇಶ ಕೊಟ್ಟದ ಪ್ರಕಾರ ಎಲ್ಲ ಪೆಟ್ರೋಲ್ ಪಂಪಿನ ಜೊತೆಯಲ್ಲಿ ಇವತ್ತು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಪೊಲೀಸ್ ಇಲಾಖೆಗೆ ಅಥವಾ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ಇವತ್ತು ಪೆಟ್ರೋಲ್ ಇದು ಮಾಡಿದ್ದೇವೆ. ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಆದೇಶ ಬಂದಿದೆ ಇವತ್ತು ಮಾಡಬಾರದಂತ. ಅದಕ್ಕೆ ನಾವು ನಿಮ್ಮಲ್ಲಿ ಕ್ಷಮೆ ಕೇಳ್ತೇವೆ. ಯಾಕೆಂತ ಹೇಳಿದರೆ ನೀವು ಸಹ ಪೊಲೀಸ್ ಇಲಾಖೆಯವರು ಕೆಲಸ ಮಾಡುವವರು, ನೀವು ಸಹ ಅರ್ಥ ಮಾಡಿ ಈ ಒಂದು BJP ಸರ್ಕಾರ ಬಡವರಿಗೆ ಪ್ರತಿಯೊಬ್ಬರಿಗೆ ಮಾಡುವಂಥ ಅನ್ಯಾಯಗಳನ್ನು ನೀವು ಮಾಡಿ ಅಂತ ನೀವು ಭಾವಿಸಬೇಕು. ನಮ್ಮ ಅಧ್ಯಕ್ಷರಿಗೆ ಈ ಸಲ ನೋಟಿಸ್ ಬಂದ ಕಾರಣ ನೀವು ಏನು ಮಾಡಿದರೂ ತೊಂದರೆ ಇಲ್ಲ, ನಾವು ನೇಮ ಪ್ರಕಾರವಾಗಿ ಜನರಿಗೆ ಆಗುವಂಥ ತೊಂದರೆಯನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಎದುರಲಿಕ್ಕೆ ಸಿದ್ಧವಾಗಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ನಾಯಕರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಈ ಒಂದು ಪ್ರತಿಭಟನೆಯನ್ನ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಈ ಸಭೆಯಲ್ಲಿ ಇರತಕ್ಕಂಥ ಬ್ಲಾಕಿನ ಅಧ್ಯಕ್ಷರು, ಆತ್ಮೀಯರು ಆಗಿರತಕ್ಕಂಥ ಸನ್ಮಾನ್ಯ ಸಂತೋಷ್ ಶೆಟ್ಟಿ ಅಸೈಗೋಲಿಯವರೇ, ತಾಲೂಕು ಪಂಚಾಯತಿನ ಅಧ್ಯಕ್ಷರು, ಆತ್ಮೀಯರು ಆಗಿರತಕ್ಕಂಥ ಮಾಜಿ ಅಧ್ಯಕ್ಷರಾಗಿರತಕ್ಕಂಥ ಮೊಹಮ್ಮದ್ ಮೌನಾಖಾನ್ ಅವರೇ, ಜಿಲ್ಲಾ ಉಪಾಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಆಗಿರತಕ್ಕಂಥ ಸದಾಶಿವ ಉಲ್ಲಾಲ್ ಅವರೇ, ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ನಾವಿವತ್ತು ಹಮ್ಮಿಕೊಂಡಿರತಕ್ಕಂಥ ಪ್ರತಿಭಟನೆ ಈ ದೇಶದಲ್ಲಿ ಜನಸಾಮಾನ್ಯರನ್ನ ಉನ್ನತ ಮಟ್ಟದ ಜೀವನವನ್ನು ಕೊಡ್ತೇವೆ, ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯ ದಿನಗಳು ಬರ್ತವೆ ಅನ್ನುವಂತಹ ಒಂದು ಸುಳ್ಳು ಪ್ರಚಾರವನ್ನು ಮಾಡಿಕೊಂಡು ಜನಸಾಮಾನ್ಯರನ್ನು ಮೋಸ ಮಾಡಿ ಇವತ್ತು ಅಧಿಕಾರದಲ್ಲಿರತಕ್ಕಂಥ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಏನು ಹೇಳ್ತಾ ಇದ್ರಿ ನರೇಂದ್ರ ಮೋದಿ ಅವರೇ? ತಾವು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ದೇಶದಲ್ಲಿರತಕ್ಕಂಥ ಎಲ್ಲ ಬಡವರನ್ನ ಉನ್ನತ ದರ್ಜೆಯ ಅವರಿಗೆ ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನುವಂತಹ ಸುಳ್ಳು ಭರವಸೆಗಳನ್ನು ನೀಡಿ ಜನಸಾಮಾನ್ಯರ ಮತವನ್ನು ಪಡೆದು ಜನಸಾಮಾನ್ಯರು ನಂಬಿದ್ರು ನಿಮ್ಮನ್ನ. ಯಾವೆಲ್ಲ ಸುಳ್ಳುಗಳನ್ನು ಕೂಡ ಜನಸಾಮಾನ್ಯರು ಗೊತ್ತಿದ್ದು ಕೂಡ ನಂಬಿದ್ರು. ಆದರೆ ಇವತ್ತು ಈ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಚ್ಚಾ ತೈಲದ ಬೆಲೆ $140 ಆಗಿದ್ರೂ ಕೂಡ
ಈ ದೇಶದಲ್ಲಿ 60 ರೂಪಾಯಿಗಿಂತ ಹೆಚ್ಚು ಡೀಸೆಲ್ ಮತ್ತು ಪೆಟ್ರೋಲಿನ ಬೆಲೆ ಹೋಗಿರಲಿಲ್ಲ. ಆದರೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಲೀಟರ್ ಡೀಸೆಲ್ಗೆ 70 ರೂಪಾಯಿ ಪೆಟ್ರೋಲ್ಗೆ ಆದಾಗ ಮಹಿಳಾ ಮೋರ್ಚಾದ ಬಿಜೆಪಿ ಅವರು ರಸ್ತೆ ಬದಿಯಲ್ಲಿ ಗ್ಯಾಸ್ ಅನ್ನು ಇಟ್ಟುಕೊಂಡು ಅಡುಗೆ ಮಾಡಿ ಮುಖಾಂತರ ಪ್ರತಿಭಟನೆಯನ್ನು ಮಾಡಿದ್ರಲ್ಲ. ಇವತ್ತು ಗ್ಯಾಸಿನ ಬೆಲೆ 860 ರೂಪಾಯಿ ಆಗಿದೆ. ಎಲ್ಲಿದ್ದೀರಿ ನಿಮ್ಮ ಮಹಿಳಾ ಬಿಜೆಪಿ ಅವರು? ಎಲ್ಲಿದ್ದಾರೆ ಬಜರಂಗ ದಳದವರು? ಎಲ್ಲಿದ್ದಾರೆ ಹಿಂದೂ ಯೋಜನೆಯವರು? ಎಲ್ಲಿದ್ದಾರೆ RSS ನವರು? ಎಲ್ಲಿದ್ದಾರೆ ಬಿಜೆಪಿಯ ಪ್ರಮುಖರು ಅನ್ನುವಂಥ ಪ್ರಶ್ನೆಯನ್ನು ನಾವು ಇವತ್ತು ಕೇಳಬೇಕಾಗಿದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಈ ದೇಶದಲ್ಲಿ ಆಡಳಿತವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟು ಯಾವುದಾದ್ರೂ ಒಂದನ್ನು ಈಡೇರಿಸಿದಂತ ಇತಿಹಾಸ ಇಲ್ಲ. ಕೇವಲ ಸುಳ್ಳನ್ನು ಹೇಳುವ ಮುಖಾಂತರ, ಸುಳ್ಳು ಭರವಸೆಯನ್ನು ನೀಡುವ ಮುಖಾಂತರ ಜನಸಾಮಾನ್ಯರಿಗೆ ಮೋಸ ಮಾಡುವ ಕೆಲಸವನ್ನ ಈ ಕೇಂದ್ರ ಸರ್ಕಾರ ಮಾಡಿದೆ ಅನ್ನುವುದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಧಿಕ್ಕಾರ, 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 ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಕೊರೋನಾ ಇದೆ, ಕೋವಿಡ್-19 ದೇಶದ ಜನ, ಪ್ರಪಂಚಕ್ಕೆ ಬಂದ ಮಹಾಮಾರಿಯಿಂದಾಗಿ ದೇಶದ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ. ಇಂಥ ಕಷ್ಟದ ಸಮಯದಲ್ಲೂ ಕೂಡ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡುವ ಮುಖಾಂತರ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಇವತ್ತು ಗಗನಕ್ಕೆ ಏರಿದೆ. ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರ ಹತ್ರ ಕೂಡ ನಾವು ಕೇಳುವಂಥದ್ದು, ಇವತ್ತು ನಾವು ವಿರೋಧ ಪಕ್ಷದವರು, ನಮಗೆ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ಏನಿವತ್ತು ಜಿಲ್ಲಾಧಿಕಾರಿಯವರ ಆದೇಶ ಇದೆ, ಪ್ರತಿಭಟನೆಯನ್ನು ಮಾಡಬಾರದು. ಆದರೆ ನಾವು ಕೂಡ ಕಾಯ್ತಾ ಇದ್ದೇವೆ. 2 ವರ್ಷ ಆಯಿತು. 2 ವರ್ಷದಲ್ಲಿ 36 ರೂಪಾಯಿ ಇವತ್ತು ಡೀಸೆಲಿನ ಬೆಲೆ ಹೆಚ್ಚಾಗಿದೆ ಅಂತಾದ್ರೆ ನಾವು ಇನ್ನು ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ಪ್ರಕಾರ ನಮ್ಮ ಹೋರಾಟ ಯಾವುದೇ ಕೋವಿಡ್ ನಿಯಮವನ್ನು ಉಲ್ಲಂಘನೆ ಮಾಡುವುದಿಲ್ಲ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ನಾವು ಹೇಳುವಂಥದ್ದಿಷ್ಟೇ, ತಮ್ಮ ಪರವಾನಿಗೆ ಇಲ್ಲ ನಮಗೂ ಗೊತ್ತು. ಆದರೆ ನಮ್ಮ ರೈಮಾನಕರವರು ಇವತ್ತು ಕ್ಷಮೆಯನ್ನು ಕೇಳಿದ್ರು. ನಾನೊಬ್ಬ ಜನಪ್ರತಿನಿಧಿ ಆಗದೇ ಇದ್ರೂ ಕೂಡ ಜನಸೇವಕನಾಗಿ ಹೇಳ್ತಾ ಇದ್ದೇನೆ, ನಾವು ಯಾವತ್ತೂ ಕೂಡ ಇಂಥ ವಿಚಾರದಲ್ಲಿ ಕ್ಷಮೆಯನ್ನು ಕೇಳುವಂತ ಅಗತ್ಯ ಬೀಳುವುದಿಲ್ಲ. ಯಾಕೆಂದ್ರೆ ಈ ಕಷ್ಟ ನಮ್ಮ ಪೊಲೀಸ್ ಇಲಾಖೆಯವರಿಗೂ ಕೂಡ ಗೊತ್ತಿದೆ, ಅವರಿಗೂ ಕೂಡ ವಾಹನಗಳಿದೆ, ಅವರು ಕೂಡ ಇವತ್ತು ಡೀಸೆಲ್ ಬೆಲೆ ಹೆಚ್ಚಾದಾಗ ಅಂಗಡಿಯಲ್ಲಿ ಸಾಮಾನ್ಯ ರೇಟ್ ಅವರಿಗೂ ಕೂಡ ಹೆಚ್ಚಾಗ್ತಾ ಇದೆ. ಅವರಿಗೇನು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಅವರಿಗೆ ಆಹಾರವನ್ನು ಕೊಡ್ತಾ ಇಲ್ಲ. ಹಾಗಾಗಿ ನಾವು ಕೇಳುವಂಥದ್ದಿಷ್ಟೇ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷವಾಗಿದ್ದುಕೊಂಡು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜನಸಾಮಾನ್ಯರಿಗೆ ಯಾವತ್ತೂ ಕೂಡ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಹೋರಾಟವನ್ನು ಮಾಡುವಂಥದ್ದು ನಮ್ಮ ಹಕ್ಕು. ಆ ನಿಟ್ಟಿನಲ್ಲಿ ನಮ್ಮ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಇದು ಕೇವಲ ಒಂದು ಸಾಂಕೇತಿಕವಾದಂಥ ಪ್ರತಿಭಟನೆ. ಭಾರತೀಯ ಜನತಾ ಪಕ್ಷದವರಿಗೆ ಯಾವತ್ತೂ ಕೂಡ ನಾಚಿಕೆ, ಮಾನ ಮರ್ಯಾದೆ ಅನ್ನುವಂಥದ್ದು ಇಲ್ಲ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡುವಂಥ ನೀವುಗಳು ಇವತ್ತು ನಿಮ್ಮ ಸರ್ಕಾರ ಇದೆ ಅಲ್ಲ, ನಿಮ್ಮ ಸರ್ಕಾರ ಇದೆ, ನಿಮ್ಮದು ರಾಜ್ಯದಲ್ಲೂ ಕೂಡ ನಿಮ್ಮದೇ ಸರ್ಕಾರ. ನೀವು ಹಾಕುವಂಥ ತೆರಿಗೆಯನ್ನು ಕಡಿಮೆ ಮಾಡಿ. ಸನ್ಮಾನ್ಯ ಯಡಿಯೂರಪ್ಪನವರೇ 32 ರೂಪಾಯಿ 55 ಪೈಸೆ ತೆರಿಗೆಯನ್ನು ಹಾಕಬೇಡಿ, ನೀವು ಅದನ್ನು 10 ರೂಪಾಯಿ ಕಡಿಮೆ ಮಾಡಿ. ರಾಜ್ಯದ ಜನ ಸುಭಿಕ್ಷೆಯಿಂದ ಇವತ್ತು ಜೀವನವನ್ನು ಮಾಡುವಂತಾಗಲಿ. ಬಡವರಿಗೂ ಕೂಡ ಇವತ್ತೇನು ಅಂತ ಹೇಳಿದರೆ ಈ ಕೋವಿಡ್ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅದರಲ್ಲೂ ಕೂಡ ರಾಜಕೀಯ ಮಾಡತಕ್ಕಂಥ ಬಿಜೆಪಿಯವರು ಇವತ್ತು ಔಷಧಿಯ ವಿತರಣೆ ವಿಚಾರದಲ್ಲೂ ಕೂಡ ಇವರದು ಒಂದು ರೀತಿಯ ರಾಜಕೀಯ ಮಾಡತಕ್ಕಂಥ ಬಿಜೆಪಿ. ಹಾಗಾಗಿ ಬಿಜೆಪಿ ಯಾವತ್ತೂ ಕೂಡ ದೇಶದ ಅಭಿವೃದ್ಧಿಯನ್ನು ಮಾಡುವ ವಿಚಾರದಲ್ಲಿ ಇಲ್ಲ. ನೀವೆಲ್ಲಿ ಬೇಕಿದ್ರು ನೋಡಿ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಮಾತ್ರ ದೇಶದ ಜನ ಅಥವಾ ರಾಜ್ಯದ ಜನ ಬಹಳಷ್ಟು ಉತ್ತಮವಾದಂಥ ಜೀವನವನ್ನು ಮಾಡುತ್ತಾ ಇದ್ರು. ಇವತ್ತು ಜನಸಾಮಾನ್ಯರಿಗೆ ಉದ್ಯೋಗ ಇಲ್ಲ, ಎಲ್ಲವನ್ನೂ ಖಾಸಗೀಕರಣ ಮಾಡುವ ಮುಖಾಂತರ ಸರ್ಕಾರಿ ಹುದ್ದೆಯಿಂದ ಎಲ್ಲರನ್ನೂ ಕೂಡ ವಂಚಿಸುವಂಥ ಕೆಲಸವನ್ನು ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಈ ಸಾಂಕೇತಿಕ ಪ್ರತಿಭಟನೆಯನ್ನು ಮಾತ್ರ ಇವತ್ತು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನದಲ್ಲಿ ಇದೇ ರೀತಿಯಲ್ಲಿ ಬೆಲೆ ಏರಿಕೆ ಆಗ್ತಾ ಹೋದರೆ ನಮ್ಮದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ನಮ್ಮ ಪ್ರತಿಭಟನೆ ಡೆಲ್ಲಿಗೆ ಮುಟ್ಟುವ ರೀತಿಯಲ್ಲಿ ನಾವುಗಳು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ
ಈ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಳ್ಳಾಲ ಬ್ಲಾಕ್ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರತಿಭಟನೆಯ ಒಂದು ರೂವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಶೆಟ್ಟಿ ಎಸೇಗೊಳಿ ಅವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನ ನೆಚ್ಚಿನ ನಾಯಕರುಗಳೇ, ಇವತ್ತು ಭಾರತ ದೇಶದಲ್ಲಿ ಇದುವರೆಗೂ ಕೂಡ ಕಂಡು ಕೇಳರಿಯದಂತ ವಿಪರೀತವಾಗಿರ್ತಕ್ಕಂಥ ರೀತಿಯಲ್ಲಿ ನರೇಂದ್ರ ಮೋದಿಯ ಸರ್ಕಾರ ಇವತ್ತು ತಾಂಡವನ್ನು ಆಡ್ತಾ ಇದೆ. ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ನಮಗೆ ಅಖಿಲ ಭಾರತೀಯ ಮಟ್ಟದಿಂದ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದಲೂ ಕೂಡ ನಮಗೆ ಬಂದಂತಹ ಸೂಚನೆ ಮೇರೆಗೆ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಇವತ್ತು BJP ಅಂಧಭಕ್ತರು ಏನು ಹೇಳ್ತಾರೆ ಅಂತ ಹೇಳಿದರೆ, ಪೆಟ್ರೋಲಿಗೆ 200 ರೂಪಾಯಿ ಆದರೂ ಪರವಾಗಿಲ್ಲ, ನಾವು ಹಾಕ್ತೇವೆ ಅಂತೇಳಿ. ಬಹುಶಃ ಈ ಪ್ರತಿಭಟನೆ BJP ಅಂಧಭಕ್ತರಿಗಲ್ಲ, ಈ ಪ್ರತಿಭಟನೆ ನಿಮ್ಮಂಥ ಸಾಮಾನ್ಯ ಜನಸಾಮಾನ್ಯರಿಗೆ ಹೊರತು ಅಂತ ಅಂಧಭಕ್ತರಿಗಲ್ಲ ಅಂತ ಹೇಳೋಣ ನೇರವಾಗಿ ನಾನು ಈ ಮಾತನ್ನು ಹೇಳಲಿಕ್ಕೆ ಉದ್ದೇಶಿಸ್ತಾ ಇದ್ದೇನೆ. ಇವತ್ತು ಒಂದು ವಿಚಾರವನ್ನು ನಾವೆಲ್ಲ ಗಮನಿಸಬೇಕು ಭಕ್ತರೆ. ಇವತ್ತು ಏನೊಂದು BJP ಈ ಒಂದು ತಾಂಡವನ್ನು ಮಾಡುವಂಥ ರೀತಿಯಲ್ಲಿ 100ಕ್ಕೆ ನಾಟ್ ಔಟ್ ಅಂತ ಹೇಳುವಂಥ ರೀತಿಯಲ್ಲಿ 100 ರೂಪಾಯಿಯನ್ನು ಪೆಟ್ರೋಲ್ಗೆ ದರವನ್ನು ಏರಿಸಿದ್ದಾರೆ. ನಿಜವಾಗ್ಲೂ ಇವತ್ತು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ ಇದೆ. ಇವತ್ತು ಎಷ್ಟೋ ಜನಗಳಿಗೆ ಕೆಲಸ ಕಾರ್ಯಗಳು ಹೋಗಿದೆ. ಕೋವಿಡ್ ಬಂದಂಥ ಸಂದರ್ಭಗಳಲ್ಲಿ ಅವರ ಕೆಲಸ ನಷ್ಟಾಗಿದೆ ಅಂತ ಎಷ್ಟೋ ವಿದ್ಯಾವಂತ ಯುವಕರುಗಳು ಇವತ್ತು ಝೊಮ್ಯಾಟೊ, ಸ್ವಿಗ್ಗಿ ಅಂತ ಆನ್ಲೈನ್ ಫುಡ್ ಡೆಲಿವರಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಕೂಡ ಅವರು ಗಳಿಸುವಂಥ ಕೇವಲ ಕನಿಷ್ಠ ಪಕ್ಷ ವೇತನದಲ್ಲಿ 100 ರೂಪಾಯಿ ಪೆಟ್ರೋಲನ್ನು ಅವರು ಹಾಕಿದರೆ ಅವರ ದಿನ ಹೇಗೆ ಹೋಗ್ತದೆ ಅಂತ ಹೇಳುವಂಥ ವಿಚಾರವನ್ನು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಿಜವಾಗ್ಲೂ ನೀವು ಜನಸೇವಕರಾಗಿದ್ದರೆ ಜನರ ಸ್ಪಂದನೆಗಳಿಗೆ, ಜನರ ಕಷ್ಟಗಳಿಗೆ ಸ್ಪಂದನೆಯನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಧಿಕ್ಕಾರ, ಧಿಕ್ಕಾರ. ಆಲ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿಯ ನಿರ್ದೇಶನದಂತೆ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಡೀಸೆಲ್ ಪೆಟ್ರೋಲ್ ದರ ಮತ್ತು ಅನಿಲ ಸಿಲಿಂಡರ್ ದರದ ಬೆಲೆ ಏರಿಕೆಯನ್ನು ದಿನಂಪ್ರತಿ ಏರಿಸುವುದರ ವಿರುದ್ಧ ಈ ದಿನ ದೇಶಾದ್ಯಂತ ದೇಶದ ಜನರು ಕಷ್ಟದಲ್ಲಿರುವುದರಿಂದ ಅದರ ವಿರುದ್ಧ ಜನಪರವಾದ ಹೋರಾಟವನ್ನು ಮಾಡಬೇಕು ಎಂಬ ಆದೇಶದ ಮೇರೆಗೆ ಈ ದಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಜಿಲ್ಲಾದ್ಯಂತ, ತಾಲೂಕಾದ್ಯಂತ, ಬ್ಲಾಕಾದ್ಯಂತ ಮತ್ತು ಗ್ರಾಮ ಮಟ್ಟದಲ್ಲಿ ಪ್ರತಿಯೊಂದು ಬಂಕ್ಗಳ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಂತೋಷ್ ಶೆಟ್ಟಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ಈ ದಿನ ದೇಶಾದ್ಯಂತ ನಾವು ಕೊರೋನಾ ಇರುವುದರಿಂದ ಪ್ರತಿಯೊಂದು ಜನರು ಕೂಡ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಡೀಸೆಲ್, ಪೆಟ್ರೋಲ್ ಮತ್ತು ಅನಿಲ ಸಿಲಿಂಡರ್ನ ಬೆಲೆ ಏರಿಕೆಯನ್ನು ಮಾಡುವುದರಿಂದ ಜನರ ಮೇಲೆ ನಿರಂತರವಾದಂಥ ಆರ್ಥಿಕ ಸಂಕಷ್ಟವನ್ನು ದೇಶದಲ್ಲಿರುವಂಥ NDA ನೇತೃತ್ವದ BJP ಸರ್ಕಾರ ಜನರ ಮೇಲೆ ಹೊರಿಸಿದೆ ಎಂಬುದನ್ನು ನಾವು ಈ ದಿನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈ ದಿನ ನಾವು ಕೇವಲ ಈ ಸಿಲಿಂಡರ್ ಬೆಲೆ ಏರಿಕೆ ಮಾತ್ರವಲ್ಲ, ಅಥವಾ ಗ್ಯಾಸ್ನ ಇದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾತ್ರವಲ್ಲ, ಇದರಿಂದಾಗಿ ಇವತ್ತು ಪ್ರತಿಯೊಂದು ದಿನಬಳಕೆಯ ವಸ್ತುಗಳ ಮೇಲೆ ಕೂಡ ಇದರ ಪರಿಣಾಮ ಬೀರಿ ಪ್ರತಿಯೊಂದು ದಿನಬಳಕೆಯ ವಸ್ತುಗಳು ಕೂಡ ಬೆಲೆ ಏರಿಕೆಯಿಂದಾಗಿ ಜನರು ಅದನ್ನು ಖರೀದಿಸಲು ಕೂಡ ಕಷ್ಟವಾಗಿದೆ. ದೇಶಾದ್ಯಂತ ಇವತ್ತು ದೇಶದಲ್ಲಿ NDA ಸರ್ಕಾರ ಅಥವಾ BJP ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ದೇಶದಲ್ಲಿರುವಂಥ ಜನರಿಗೆ ನಾವು ಉದ್ಯೋಗವನ್ನು ಕೊಡ್ತೇವೆ ಎಂಬ ಒಂದು ನಿಟ್ಟಿನಲ್ಲಿ ದೇಶಾದ್ಯಂತ ಜನರ ಭರವಸೆಯನ್ನು ನೀಡಿಕೊಂಡು ಜನರ ಮತವನ್ನು ಪಡೆಯುವುದರ ಮೂಲಕ ಈ ದಿನ ಅದರ ವಿರುದ್ಧವಾಗಿ ನಡೆದುಕೊಂಡು ದೇಶದಲ್ಲಿ ಜನರು ಇದ್ದ ಕೆಲಸವನ್ನು ಕೂಡ ಆ ದಿನ ಯಾರು ಉದ್ಯೋಗದಲ್ಲಿದ್ದರೂ ಕೂಡ ಆ ಉದ್ಯೋಗದಲ್ಲಿರುವ ಹೆಚ್ಚಿನ ಜನರು
ಇತ್ತೀಚಿನ ದಿನಗಳಲ್ಲಿ ಕೆಲಸವನ್ನು ಕಳ್ಕೊಂಡದ್ದು ಕೂಡ ನಾವು ಇವತ್ತು ಕಾಣಬೇಕಾಗಿದೆ. ಈ ದಿನ ಕೇವಲ ಇದು ಮಾತ್ರವಲ್ಲ, ದೇಶದಲ್ಲಿ ಈ ಕೇಂದ್ರ ಸರ್ಕಾರ ದೇಶದ ರೈತ ವಿರೋಧಿ ಸರ್ಕಾರ. ಕೇಂದ್ರದಲ್ಲಿ 3 ವಿಧದ ಕಾಯ್ದೆಗಳನ್ನು ತರುವುದರ ಮೂಲಕ ಈ ದಿನ ದೇಶಾದ್ಯಂತ ಕಳೆದ 6-7 ತಿಂಗಳಿನಿಂದ ನಿರಂತರವಾಗಿ ಡೆಲ್ಲಿ ಬಾರ್ಡರ್ನಲ್ಲಿ ರೈತರು ಕೂಡ ಪ್ರತಿಭಟನೆಯನ್ನು ನಡೆಸುತ್ತಿದ್ದರೂ ಕೂಡ ಅದನ್ನು ಕೂಡ ಲೆಕ್ಕಿಸದೆ, ಅದಕ್ಕೂ ಕೂಡ ರೈತರಿಗೆ ಕೂಡ ಯಾವುದೇ ಪರಿಹಾರವನ್ನು ಕಾಣದೆ ರೈತ ವಿರೋಧಿ ನೀತಿಯನ್ನು ಅಳವಡಿಸುವುದರ ಮೂಲಕ ಈ ದಿನ ಅನ್ನದಾತರಿಗೆ ಕೂಡ ಒಂದು ಸಂಕಷ್ಟವನ್ನು ಎದುರಿಸುವಂಥ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ದಿನ ಕೇವಲ ಅನ್ನದಾತರು ಮಾತ್ರವಲ್ಲ, ಈ ದಿನ ದೇಶಾದ್ಯಂತ ಕಾರ್ಮಿಕರು, ಅದರಲ್ಲಿ ವಿಶೇಷವಾಗಿ ದಿನಕೂಲಿ ಮಾಡುವಂಥ ಜನರು, ಅದರಲ್ಲಿ ಕೂಡ ವಿಶೇಷವಾಗಿ ಡ್ರೈವರ್ಗಳು, ರಿಕ್ಷಾ ಡ್ರೈವರ್ ಇರ್ಬೋದು, ಕಾರು ಚಾಲಕರಿರ್ಬೋದು, ಬಸ್ ಚಾಲಕರು ಕೂಡ ಇರ್ಬೋದು, ಎಲ್ಲರೂ ಕೂಡ ಕೆಲಸವನ್ನು ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಈ ದಿನ ದೇಶದಲ್ಲಿ ನಿರ್ಮಾಣ ಆದರೂ ಕೂಡ ಈ ಕೊರೋನಾ ಸಂದರ್ಭದಲ್ಲಿ ಕೇವಲ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯದ BJP ಸರ್ಕಾರ ಇರ್ಬೋದು, ಜನರಿಗೆ ಸ್ಪಂದಿಸದೆ ಕೇವಲ ಸುಳ್ಳು ಪ್ಯಾಕೇಜ್ಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆ ಪ್ಯಾಕೇಜಿನಿಂದ ಈ ದಿನ ಕೇವಲ ಆ ಪ್ಯಾಕೇಜ್ ಆಗಿ ಉಳಿದಿದೆ ಅಲ್ಲದೆ ಕೇವಲ 10% ಜನರಿಗೂ ಕೂಡ ಪ್ರಯೋಜನ ಆಗುವಂಥ ಪ್ಯಾಕೇಜನ್ನು ಅದು ಕೇಂದ್ರದ NDA ನೇತೃತ್ವದ BJP ಸರ್ಕಾರ ಆಗಲಿ ಅಥವಾ ರಾಜ್ಯದ ಯಡಿಯೂರಪ್ಪ ನೇತೃತ್ವದ BJP ಸರ್ಕಾರ ಆಗಲಿ ಅದನ್ನು ಘೋಷಿಸುತ್ತಿಲ್ಲ ಎಂಬುದನ್ನು ಈ ದಿನ ನಾವು ಜನರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ಕೇವಲ ಈ ದಿನ ರಾಷ್ಟ್ರಾದ್ಯಂತ ಪ್ರತಿಯೊಂದು ಪೆಟ್ರೋಲ್ ಬಂಕ್ಗಳ ಮೂಲಕ ಕಾಂಗ್ರೆಸ್ ಪಕ್ಷ ಏನು ಈ ಪ್ರತಿಭಟನೆಯನ್ನು ಡೀಸೆಲ್ ಪೆಟ್ರೋಲ್ ದರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ, ಇದನ್ನು ನಾವು ಪ್ರತಿಯೊಂದು ಮನೆಯವರಿಗೆ, ಪ್ರತಿಯೊಂದು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಂದಿನ ದಿನದಲ್ಲಿ ಖಂಡಿತವಾಗಿ ನಾವು ಮಾಡಬೇಕಾಗಿದೆ ಎಂಬುದನ್ನು ನಾವು ಇವತ್ತು ಹೇಳಬೇಕಾಗಿದೆ. ಈ ದಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಂದಂಥ ಈ ಎಲ್ಲ ಜನವಿರೋಧಿ ಕಾನೂನುಗಳನ್ನು ಜನರ ಮುಂದೆ ತರುವುದರ ಮೂಲಕ ಮುಂದಿನ ದಿನಗಳಲ್ಲಿ ಕೇವಲ NDA ವಿರುದ್ಧ NDA ಹೊರತಾದ BJP ಹೊರತಾದ ಎಲ್ಲ ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸುವಂಥ ಕೆಲಸವನ್ನು ಈ BJP ವಿರೋಧಿ ಎಲ್ಲ ಪಕ್ಷಗಳು ಕೂಡ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ಕೆಲಸ ಈ ದೇಶದಲ್ಲಿ ಆಗಲಿದೆ. ಖಂಡಿತವಾಗಿ ಕೇಂದ್ರದಲ್ಲಿ BJP ಸರ್ಕಾರ NDA ಸರ್ಕಾರವನ್ನು ಕಿತ್ತೊಗೆಯುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಈ ದೇಶದ ಜನತೆ ಮಾಡ್ತಾರೆ. ನಾವು ರಾಜ್ಯದಲ್ಲೂ ಕೂಡ ನೋಡ್ಬೋದು, ಈ ಕೊರೋನಾ ಸಂಕಷ್ಟ ಕಾಲದಲ್ಲಿ BJP ಒಳಗಿನ ಒಂದು ಒಳಜಗಳ ಈ ಸಂದರ್ಭದಲ್ಲಿ ಅಗತ್ಯವಿಲ್ಲದಂಥ ಒಂದು ಒಳಜಗಳವನ್ನು ಬಿತ್ತಿಸಿಕೊಂಡು ಈ ಸಂದರ್ಭದಲ್ಲಿ ಒಂದು ಜನವಿರೋಧಿಯಾಗಿ, ಜನರ ಒಂದು ತೀರ್ಪಿಗೆ ವಿರೋಧಿಯಾಗಿ ಬಂದಂಥ ಈ ಸರ್ಕಾರ ಯಾವ ರೀತಿ ಬಂದಿದೆ ಅಂತೇಳಿ ನಮಗೆಲ್ಲರಿಗೂ ಕೂಡ ಈ ರಾಜ್ಯದ ಜನರಿಗೆ ಗೊತ್ತಿದೆ. ಕೇವಲ BJPಗೆ ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಮ್ಯಾಂಡೇಟ್ ಇರಲಿಲ್ಲ, ಸಂಖ್ಯೆ ಇರಲಿಲ್ಲ, ಸಂಖ್ಯಾಬಲದ ಕೊರತೆ ಮೊದಲು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲು ಇತ್ತು, ಇವಾಗ ಮುಖ್ಯಮಂತ್ರಿ ಆದಾಗಲೂ ಕೂಡ ಸಂಖ್ಯಾ ಕೊರತೆ ಇತ್ತು. ಆ ಸಂಖ್ಯೆಯನ್ನು ಯಾವ ರೀತಿ ಆಮಿಷ ಅಧಿಕಾರವನ್ನು ಬಳಸಿಕೊಂಡು ದೇಶದಲ್ಲಿರುವಂಥ ಒಂದು ಕಾನೂನು ಸಂಸ್ಥೆಗಳನ್ನು ಬಳಸಿಕೊಂಡು, ಅದು ED ಇರ್ಬೋದು, IT ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು ಈ ಜನರನ್ನು BJP ವಿರುದ್ಧ ಯಾರು ಮಾತಾಡ್ತಾರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಯಾರು ಮಾತಾಡ್ತಾರೆ, ಅವರ ಧ್ವನಿಯನ್ನು ಅಡಗಿಸುವಂಥ ಒಂದು ಕೆಲಸವನ್ನು ಕೇಂದ್ರದ BJP ಸರ್ಕಾರ ಮಾಡ್ತಾ ಇದೆ ಎಂಬುದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತ MLAಗಳು, ಅಗರ್ಭ ಶ್ರೀಮಂತ MLAಗಳು ಅಂಥವರನ್ನು ಬೇರೆ ಬೇರೆ ಪಕ್ಷದಲ್ಲಿದ್ದವರನ್ನು ED ಮತ್ತು IT ರೈಡಿ ಮಾಡುವ ಮುಖಾಂತರ ಅವರ BJP ಪಕ್ಷಕ್ಕೆ ತರಿಸುವುದರ ಮೂಲಕ ಅದು ಮಧ್ಯಪ್ರದೇಶದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಗೋವಾದಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಂಬಾಗಿಲಿನಂತ ಪಡೆದಂಥ ಒಂದು BJP ಪಕ್ಷದ ಏನು ಒಂದು ಸಿದ್ಧಾಂತವನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. BJP ಪಕ್ಷ ಹೇಳುವುದೊಂದು, ಮಾಡುವುದು ಇನ್ನೊಂದು. ಇದನ್ನು ಜನರಿಗೆ ಇವಾಗ ತಿಳುವಳಿಕೆ ಬಂದಿದೆ. ಅದನ್ನು ತಿಳಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಏನು ಆದೇಶ ಮಾಡಿದೆ ಅದನ್ನು ಯಾವತ್ತೂ ಕೂಡ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಂಗಳೂರು ವಿಧಾನಸಭಾ ಕ್ಷೇತ್ರದ 2 ಬ್ಲಾಕಿನ ಅಧ್ಯಕ್ಷರುಗಳು ಕೂಡ ನಿರಂತರವಾಗಿ ಮಾಡಿಕೊಂಡು ಈ ದಿನ ಉಳ್ಳಾಲ ಬ್ಲಾಕ್ ಮಟ್ಟದಲ್ಲಿ ಇವತ್ತು ಒಂದು ಬಂಕಿನ ಮುಂದೆ ಇವತ್ತು ಪ್ರತಿಭಟನೆ ನಡೆದಿದೆ. ಮುಂದಿನ ಒಂದೆರಡು ದಿನಗಳಲ್ಲಿ ಪ್ರತಿಯೊಂದು ಬಂಕ್ಗಳ ಮುಂದೆ ಕೂಡ ಕಾಂಗ್ರೆಸ್ ಪಕ್ಷ ಈ ಉಳ್ಳಾಲ ಬ್ಲಾಕ್ನಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ನಿನ್ನೆ ರಾಜ್ಯ ಮಟ್ಟದಲ್ಲಿ
ಬ್ಯಾಂಗ್ಳೂರಿನಲ್ಲಿ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಈಗಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವರು ಕೂಡ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ. ಅವರು ಮಾತಾಡುವಂಥ ಕೆಲವು ವಿಚಾರಗಳನ್ನು ಕೂಡ ಈ ರಾಜ್ಯದ ಜನಸಾಮಾನ್ಯರು, ಈ ದೇಶದ ಜನಸಾಮಾನ್ಯರು ನೋಡಿದ್ದಾರೆ. ಅದನ್ನು ಅರ್ಥೈಸಿಕೊಂಡು ನಾವು ಕೂಡ KPCC ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರ ಕೈಯನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆಲ್ ಇಂಡಿಯಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಕೈಯನ್ನು ಕೂಡ ಬಲಪಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ನಾನು ಹೇಳಿಕೊಂಡು ಪ್ರತಿಯೊಂದು ಜನರು ಕೂಡ ಈ ಕಾಂಗ್ರೆಸ್ ಪಕ್ಷದ ಈ ಒಂದು ಹೋರಾಟದ ಚಳವಳಿಗೆ ತಾವೆಲ್ಲರೂ ಬೆಂಬಲವನ್ನು ಸೂಚಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಆಗ್ತೇನೆ. ಇವತ್ತಿನ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದಂತಹ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಸಂತೋಷ್ ಶೆಟ್ಟಿ ಹಸೇಗೊಲಿ ಅವರೇ, ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲ್ರವರೇ, ದಿನೇಶ್ ರೈ ಅವರೇ, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಮೋನಕನವರೇ, ಇಲ್ಲಿ ಸೇರಿದಂಥ ಎಲ್ಲ ಕಾಂಗ್ರೆಸ್ನ ನಾಯಕರುಗಳೇ, ಇವತ್ತು ಬಹಳ ಒಂದು ದುರದೃಷ್ಟವಾದ ಒಂದು ದಿನ ನಮಗೆ ಎದುರುಗೊಳ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇವತ್ತು ಕನಸಿನಲ್ಲೂ ಭಾರತದ ಪ್ರಜೆಗಳು ಕನಸಿನಲ್ಲೂ ಎನಿಸಿದಂತಹ ಒಂದು ದಿನ, ಅದೊಂದು ಕಪ್ಪು ಚುಕ್ಕೆಯ ಒಂದು ದಿನ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ. ಯಾಕೆಂತ ಹೇಳಿದರೆ 100ರ ದಡಿ ದಾಟ್ತಾ ಇದೆ, 100ರ ಗಡಿ ದಾಟ್ತಾ ಇದೆ ಪೆಟ್ರೋಲಿಯಂ ಬೆಲೆಯನ್ನು. ಇವತ್ತು ಈ ಕೊರೋನಾದ ಸಂಕಷ್ಟದಲ್ಲಿ ಕೇಂದ್ರ ಸರ್ಕಾರ ನಮ್ಮನ್ನು ಕೈ ಹಿಡಿದು ಎತ್ತುವ ಒಂದು ಸಂದರ್ಭವನ್ನು ಬಿಟ್ಟು ಇವತ್ತು ನಮ್ಮ ತಲೆಯ ಮೇಲೆ ಕಲ್ಲು ಹಾಕುವಂಥ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಬೇಸರ ಆಗ್ತದೆ. ಇದಕ್ಕಾಗಿ ನಾವೆಲ್ಲರೂ ಇವತ್ತು ಈ ಒಂದು ಬೆಲೆ ಏರಿಕೆಯನ್ನು ಖಂಡಿಸುತ್ತಾ ಹಿಂದುಳಿದ ವರ್ಗದ ವಿಭಾಗ ಆಗಿರ್ಬೋದು, ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಘಟಕಗಳು ಇದನ್ನು ವಿರೋಧ ಮಾಡುತ್ತಾ ನಿಜವಾದ ಪ್ರತಿಪಕ್ಷದ ನಮ್ಮ ಏನು ಜವಾಬ್ದಾರಿ ಇದೆ ಈ ಜನತೆಗೆ ನಾವು ತೋರಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇವತ್ತು ಯಾವ ರೀತಿ ನಮ್ಮನ್ನು ಮೋಸ ಮಾಡಿ ಅಧಿಕಾರಕ್ಕೆ ಬಂದಂಥ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ನಮ್ಮನ್ನು ಯಾವ ರೀತಿಯಲ್ಲಿ ಸುಲಿಗೆ ಮಾಡ್ತಾ ಇದೆ ಅಂತ ನಾವು ಇವತ್ತು ಕಾಣ್ಬೋದು. ಮೋಟಾರು ವಾಹನವನ್ನು ಮಾರ್ಗಕ್ಕೆ, ರಸ್ತೆಗೆ ಇಳಿಯದಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಇವತ್ತು ಮೀನುಗಾರರಿಗೆ ಆಗಲಿ, ಮೋಟ್ರ್ ವಾಹನದವರಿಗೆ ಆಗಲಿ, ದುಡಿದು ತಿನ್ನುವಂಥ ಯಾರು ಇವತ್ತು ಟ್ಯಾಕ್ಸಿಯಲ್ಲಿ ದುಡಿದು ತಿನ್ನುತ್ತಾರೆ ಅವರಿಗೆ ಇವತ್ತು 1 ರೂಪಾಯಿಯನ್ನು ಮನೆಗೆ ಕೊಂಡೋಗ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಯಾರು ಮೀನುಗಾರಿಕೆಯನ್ನು ನಂಬಿಕೊಂಡು ಬೋಟನ್ನು ನಡೆಸ್ತಿದ್ದಾರೆ ಅವರಿಗೂ ಕೂಡ 1 ರೂಪಾಯಿಯನ್ನು ಕೂಡ ಮನೆಗೆ ಕೊಂಡೋಗ್ಲಿಕ್ಕೆ, ಅವರ ಹೆಂಡತಿ ಮಕ್ಕಳಿಗೆ ಅಥವಾ ಕುಟುಂಬ ಸಂಸಾರ ಸಾಕಾಗಲಿಕ್ಕೆ ಇವತ್ತು ಸಹಾಯ ಆಗ್ತಾ ಇಲ್ಲ. ಈ ದುಡ್ದದನ್ನು ಎಲ್ಲವೂ ಸರ್ಕಾರಕ್ಕೆ ಕಟ್ಟಬೇಕಾದ ಒಂದು ರೀತಿ ರಿವಾಜವನ್ನು ಈ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಇದರಿಂದಾಗಿ ಬಹಳಷ್ಟು ಜನರು ಕಷ್ಟಪಡ್ತಾ ಇದ್ದಾರೆ. ಮುಂದಿನ ನಾನು ಏನು ಮಾಡಿದರೂ ಆಗ್ತದೆ, ನಾನು ಏನು ಹೇಳಿದರೂ ಆಗ್ತದೆ ಎಂಬ ಕಾನೂನಿನಲ್ಲಿ ಒಂದು ದೊಡ್ಡ ದುರದೃಷ್ಟವಾದ ಒಂದು ವಾತಾವರಣವನ್ನು ನಿರ್ಮಿಸುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷ ಇಡೀ ಭಾರತದಾದ್ಯಂತ ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ಇದೊಂದು ಕೊರೋನಾ ಯುದ್ಧ ಪ್ರಯುಕ್ತ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬೃಹತ್ ಮೊತ್ತದ ದೇಶವನ್ನೇ ಈ ಒಂದು ವಿಷಯಕ್ಕಾಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡುವಂಥ ಒಂದು ವಿಷಯಕ್ಕೆ ನಾವು ಕೈ ಹಾಕ್ತಿದ್ದೇವೆ. ಖಂಡಿತವಾಗಿಯೂ ಈ ದೇಶದ ಬೆನ್ನೆಲುಬು ರೈತನಿಗೂ ಈ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆಯಿಂದ ಬಹಳಷ್ಟು ನಷ್ಟವಾಗಿದೆ. ಎರಡನೇ ದೇಶದ ಬೆನ್ನೆಲುಬು ಈ ಸಾರಿಗೆ ಕ್ಷೇತ್ರವೇ ಕುಸಿದ್ರೆ ಇಡೀ ದೇಶದ ಎಲ್ಲ ವಹಿವಾಟುಗಳು ಕುಸಿದಿದೆ. ಇಷ್ಟು ಸಣ್ಣ ಒಂದು ವಿಷಯವನ್ನು ಕೂಡ ಅರಿಯದ ಈ ಮೋದಿಯವರು ಕೂಡಲೇ ರಾಜೀನಾಮೆ ಕೊಟ್ಟು ತನ್ನ ಅಂಬಾನಿಯ ಅಥವಾ ಅದಾನಿಯ ಮನೆಯಲ್ಲಿ ಕೂತ್ಕೊಳ್ಬೇಕಾಗಿ ನಾನು ಹೇಳುತ್ತಾ, ಈ ಒಂದು ಮಳೆ ಬರುವ ಸನ್ನಿವೇಶ ಹಾಗೂ ಇನ್ನಷ್ಟು ನಾಯಕರುಗಳು ಮಾತಾಡುವ ಸಂದರ್ಭ ಇರುವುದರಿಂದ 2 ವಿಷಯವನ್ನು ಹೇಳಿ ಸಂದರ್ಭಕ್ಕಾಗಿ ಅವಕಾಶವನ್ನು ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಂತಹ ಈ ಒಂದು ತೈಲ ಬೆಲೆಯ ವಿಚಾರವಾಗಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಯನ್ನು ಖಂಡಿತವಾಗಿ ಬೃಹತ್ ರೂಪದಲ್ಲಿ ಒಂದು ಹಮ್ಮಿಕೊಳ್ಳುವಂತಹ ಒಂದು ವಿಚಾರವಿತ್ತು. ಆದರೆ ಒಂದು ಕೋವಿಡ್ ನಿಯಮವನ್ನು ನಾವುಗಳು ಪಾಲಿಸುವ ಮೂಲಕ ಒಂದು ತಾತ್ಕಾಲಿಕ ಒಂದು ಪ್ರತಿಭಟನೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಖಂಡಿತವಾಗಿಯೂ ಈ ರಾಷ್ಟ್ರದಲ್ಲಿ ಈ ಹಿಂದೆಂದು ಕಂಡರಿಯದಂತಹ ಒಂದು ತೈಲ ಬೆಲೆಯನ್ನು ಮಾಡುವುದರ ಮೂಲಕ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆಯನ್ನು ಕೊಡುತ್ತಾ ಬಂದಿದೆ. ದಯವಿಟ್ಟು ನಾವು ಈ ಸರ್ಕಾರದ ಜೊತೆ ನಾವು ಹೇಳುತ್ತಾ ಇರುವುದು ನಮ್ಮ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ತೈಲ ಬೆಲೆಯನ್ನು
ಖಂಡಿತ ನೀವು ಆದಷ್ಟು ಬೇಗನೆ ಕೆಳಗಿಳಿಸಬೇಕು. ಜನಸಾಮಾನ್ಯರಿಗೆ ನಿಮ್ಮಿಂದ ನ್ಯಾಯ ಕೊಡಲಿಕ್ಕೆ ಸಾಧ್ಯವಿಲ್ಲದಿದ್ದರೆ ಖಂಡಿತವಾಗಿಯೂ ಸನ್ಮಾನ್ಯ ಮೋದಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡುವ ಮೂಲಕ ಇನ್ನಿತರ ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಾರೆ ಅಂತಹ ವ್ಯಕ್ತಿಗಳಿಗೆ ರಾಷ್ಟ್ರೀಯ ಪಕ್ಷಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗಿ ವಿನಂತಿಯನ್ನು ಮಾಡುತ್ತಾ ನಮ್ಮ ಈ ಪ್ರತಿಭಟನೆಯು ಸಾಂಕೇತಿಕವಾದ ಪ್ರತಿಭಟನೆಯಾಗಿದೆ. ಮುಂದಿನ ದಿನಗಳಲ್ಲಿ ಕೋವಿಡ್ ನಿಯಮದ ನಂತರ ನಾವು ಬಹಳಷ್ಟು ದೊಡ್ಡ ಒಂದು ಮಟ್ಟದ ಪ್ರತಿಭಟನೆಯನ್ನು ಮಾಡಲು ತಯಾರಿದ್ದೇವೆ ಎನ್ನುವ ಮಾತನ್ನು ಹೇಳಿಕೊಳ್ಳುತ್ತಾ ತಮಗೆಲ್ಲರಿಗೂ ನಾನು ಧನ್ಯವಾದಗಳು ಸಲ್ಲಿಸುತ್ತೇನೆ. ಡೀಸೆಲ್ ಬೆಲೆ ಏರಿಸಿದ ಬಿಜೆಪಿ ಸರ್ಕಾರಕ್ಕೆ, ಪೆಟ್ರೋಲಿಗೆ 100 ರೂಪಾಯಿ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಪೆಟ್ರೋಲಿಗೆ 100 ರೂಪಾಯಿ ಮಾಡಿದ ಬಿಜೆಪಿ ಸರ್ಕಾರಕ್ಕೆ. ದಿವಸ ನಾವು ಉಲ್ಲಾಲ್ ಬ್ಲಾಕ್ ಕಾಂಗ್ರೆಸ್ ಹಾಗೆ ಎಲ್ಲ ನಮ್ಮ ಉಲ್ಲಾಲ್ ಬ್ಲಾಕ್ ಕಾಂಗ್ರೆಸ್, ಯುವ ಕಾಂಗ್ರೆಸ್, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಮಹಿಳಾ ಕಾಂಗ್ರೆಸ್, ಇಂಟಕ್ ಹಾಗೆ ಸೇವಾದಳ ಹಾಗೆ ಕಿಸಾನ್ ಘಟಕ ಎಲ್ಲ ಸೇರಿಕೊಂಡು ಇವತ್ತಿನ ದಿವಸ ನಾವು ಪ್ರತಿಯೊಂದು ಇಡೀ ರಾಜ್ಯದಲ್ಲೂ ನಾವು ಒಂದು 5,000 ಪೆಟ್ರೋಲ್ ಬಂಕ್ ಎದುರುಗಡೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ನಮ್ಮ AICCಯಿಂದ KPCCಗೆ, KPCCಯಿಂದ ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ಗೆ ಹಾಗೆ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ಸ್ಗೆ ಆದೇಶದ ಪ್ರಕಾರ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಈ ಒಂದು ಪೆಟ್ರೋಲ್ ಬೆಲೆ ಇದು ಇಡೀ ಜಗತ್ತಿನಲ್ಲಿ ಒಂದು ಅತ್ಯಧಿಕ ತೆರಿಗೆಯನ್ನು ಹಾಕಿಕೊಂಡು 100 ರೂಪಾಯಿ ಮೇಲೆ ಹೋದಂಥ ಒಂದು ದೇಶ, ಪೆಟ್ರೋಲ್ನ ಬೆಲೆ ದೇಶ ಇದ್ದರೆ ಅದು ಭಾರತ ದೇಶ ಅಂತ ನಾನು ಹೇಳಿಕೆ ಬರ್ತಾ ಇದ್ದೇನೆ. ಇವರು ಹೇಳ್ತಾ ಇದ್ದಾರೆ, ಮೋದಿ ಸರ್ಕಾರ ಅವರು ಅಧಿಕಾರಕ್ಕೆ ಬರುವ ಮೊದಲು ಹೇಳಿದರು, ನಮಗೆ BJPಯನ್ನು ಅಧಿಕಾರಕ್ಕೆ ತನ್ನಿ, ನಿಮ್ಮ ಅಚ್ಚೇ ದಿನ ಬರ್ತದೆ ಅಂತ ಹೇಳಿದರು. ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರು. ಅಚ್ಚೇ ದಿನ ಯಾರು, ಅಚ್ಚೇ ದಿನ ಯಾರಿಗೆ ಬಂದೆ ಅಂತ ಇವರು ಮೊದಲು ಹೇಳಬೇಕಾಗಿದೆ. ನಮಗೆ ಅಚ್ಚೇ ದಿನ ಅಲ್ಲ, ಇಡೀ ದೇಶದ ಜನರಿಗೆ ನರಕವನ್ನು ತೋರಿಸಿದರು. ಇವರು ನರಕವನ್ನು ತೋರಿಸಿದರು. ಯಾರು ಈ BJPಯವರು ಬಂದ ಕೂಡಲೇ ನೋಟ್ ಬ್ಯಾನ್ ಮಾಡಿದರು. ಮತ್ತೊಂದು ಹೇಳಿದರು, ಕಪ್ಪು ಹಣವನ್ನು ತರ್ತೇನೆ ಅಂತ ಹೇಳಿದರು. ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಕೊಡ್ತೇನೆ ಅಂತ ಹೇಳಿದರು. 15 ಲಕ್ಷ ಬಿಡಿ, ಒಂದು ಪೈಸೆ ಸಹ ಯಾರ ಅಕೌಂಟಿಗೆ ಬಂದಿಲ್ಲ. ನಾನು ಇನ್ನೊಂದು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ನಮ್ಮ ನೆರೆ ರಾಜ್ಯವಾದ ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ಇಲ್ಲಿ ರೇಟಿಗೆ ಒಂದು ಪೆಟ್ರೋಲ್ 1 ಲೀಟರ್ಗೆ ಕೇವಲ 53 ರೂಪಾಯಿ ಇದೆ. ಕೇವಲ 53 ರೂಪಾಯಿ. ಇಡೀ ಜಗತ್ತಿನಲ್ಲೇ ಒಂದು ಹೆಚ್ಚು ತೆರಿಗೆಯನ್ನು ಹಾಕಿ ಒಂದು 100 ರೂಪಾಯಿಯ ಡೀಸೆಲ್ಗೆ ಮತ್ತು ಪೆಟ್ರೋಲಿಗೆ 100 ರೂಪಾಯಿ ಪೆಟ್ರೋಲ್ ಬೆಲೆ ಈಗಾಗಲೇ 100 ರೂಪಾಯಿ ದಾಟಿದೆ. ಡೀಸೆಲ್ ಬೆಲೆ 93 ರೂಪಾಯಿ ಈಗಾಗಲೇ ಮುಟ್ಟಿದೆ. ಇದು ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ಈ BJP ಸರ್ಕಾರ 6 ವರ್ಷದ ಈ ಒಂದು ಆಳ್ವಿಕೆಯಲ್ಲಿ ದೇಶದ ಒಂದು ಜನಸಾಮಾನ್ಯರ ಹಾಗೆ ಬಡವರ ಒಂದು ಜೀವನಕ್ಕೆ ದೊಡ್ಡ ಕೊಡಲಿ ಪೆಟ್ಟು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ದೇಶ ನಮಗೆ ಒಂದು ಕಾಣ್ತಾ ಇದೆ, ಈ ದೇಶ ಪ್ರಜಾಪ್ರಭುತ್ವ ದೇಶ. ಈ ಪ್ರಜಾಪ್ರಭುತ್ವ ಉಳಿಯುವುದಿಲ್ಲ. ಈ ಮೋದಿಯವರ ಯಾರಿಗಿನ್ನು ಮಾತಾಡಿ ಅಧಿಕಾರ ಇಲ್ಲ. ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ BJPಯ ಒಂದು ಸರ್ಕಾರ ಬಂದರೆ ಆಗ್ಬೋದಂತ ಇತ್ತು. ಆದರೆ ಈಗ ಎಲ್ಲ ಒಂದು ಜನಸಾಮಾನ್ಯರು ಇಂತಹ ಸರ್ಕಾರ ಒಂದು ಕೆಟ್ಟ ಸರ್ಕಾರ ಯಾವತ್ತೂ ಈ ದೇಶದಲ್ಲಿ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೊಂದು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಗ್ಯಾಸ್ ನಮ್ಮ ಒಂದು UPA ಸರ್ಕಾರ ಇರುವಾಗ ಕೇವಲ 400 ರೂಪಾಯಿ 450 ರೂಪಾಯಿ ಇದ್ದದ್ದು ಈಗ ಒಂದು ಅಡುಗೆ ಮಾಡಲಿಕ್ಕೆ 850 ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ಗೆ. ನಾವು ಹೇಗೆ ಜೀವನ ಮಾಡೋದು ಜನಸಾಮಾನ್ಯ? ಇವರು ಈ ದೇಶದ ಒಂದು ಶ್ರೀಮಂತ ಪಕ್ಷ ಇದ್ದರೆ ಅದು BJP ಪಕ್ಷ. ಅಂಬಾನಿ ಅದಾನಿಯವರಿಗೆ ದೊಡ್ಡ ರೀತಿಯ ಒಂದು ಪ್ಯಾಕೇಜ್ ಕೊಟ್ಟು ಬಡವರನ್ನು 3 ಹೊತ್ತಿಗೆ ಊಟದ ಒಂದು ಪರಿಸ್ಥಿತಿ ಇಲ್ಲದ ಪರಿಸ್ಥಿತಿ ಬಂದಿದೆ. ಇನ್ನು ಕೊರೋನಾ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲೇ ಒಂದು ಉತ್ತಮ ರೀತಿಯ ಒಂದು ಕೊರೋನಾವನ್ನು ಈ ಒಂದು ಸರ್ಕಾರ ಮಾಡಿದೆ. ಆದರೆ ಈ ಕೇಂದ್ರ ಸರ್ಕಾರ ಇವರು ಮೊದಲಿಗೆ ಹೇಳಿದರು, ನಮ್ಮ ಈ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ. ಡಬಲ್ ಕೇಂದ್ರದಲ್ಲಿ ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ಪೆಟ್ರೋಲ್ಗೆ ಹಾಕುವುದು. ಆ ಡಬಲ್ ಇಂಜಿನ್ಗೆ 100 ರೂಪಾಯಿ ದಾಟಿದೆ, ಡೀಸೆಲ್ ದಾಟಿದೆ. ಇದು ಇವರು ಅರ್ಥ ಮಾಡಿಕೊಳ್ಬೇಕು. ಆದರೆ ದಯವಿಟ್ಟು ನಾವು ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ಮುಂದಿನ ದಿನಗಳಲ್ಲಿ ನಾವು ಈ ದೇಶದ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಯಾವುದೇ ನಮ್ಮ ಗುಂಪುಗಳು ನಮ್ಮ ಇಲ್ಲ ಒಗ್ಗಟ್ಟಿನಿಂದ ಎಲ್ಲ ಪಕ್ಷ ಸೇರಿಸಿಕೊಂಡು ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ನಮಗೆ ಯಾರಿಗೂ ಈ ದೇಶದಲ್ಲಿ ಭವಿಷ್ಯ ಇಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಉಳ್ಳಾಲ ತಾಲೂಕಿನ 5 ದಿನದ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಿನ್ನೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಂಗಳೂರಿನಲ್ಲಿ ಆಗಿದೆ, ಇವತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಇಲ್ಲಿ ಆಗಿದೆ. ನಾಳೆ ನಮ್ಮ ಜಿಲ್ಲಾ ಹೋಬಳಿ ಮಟ್ಟದ ನಮ್ಮ ಇಲ್ಲಿ ಏನಪ್ಪ ಒಂದು ಪೆಟ್ರೋಲ್ ಬಂಕಿನ ಎದುರುಗಡೆ ನಾಳ್ದು 14 ತಾರೀಕಿಗೆ ನಮ್ಮ ದೇರ್ಲಗಟ್ಟೆ
ನಮ್ಮ ಇಲ್ಲಿ ನಮ್ಮ ಕಣಚೂರು ಹಾಗೆ ಕೋಟೆಕಾರು ತಲಪಾಡಿ ಈ ಎಲ್ಲ ಕಡೆಗಳಲ್ಲೂ ನಾವು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಮ್ಮ ಬಂದಂಥ ಎಲ್ಲರೂ ನಾಳೆ 10-10:30 ಗಂಟೆಗೆ ನಮ್ಮಲ್ಲಿ ಪ್ರತಿಭಟನೆ ಇದೆ, ಅದಕ್ಕೆ ಬರಬೇಕು. ನಮ್ಮ ಈ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಸಿದ್ದರಾಮಯ್ಯಗಾಗಿ ನಮ್ಮ KPC ಅಧ್ಯಕ್ಷರಾದ ನಮ್ಮ DK ಶಿವಕುಮಾರ್ ಅವರು ನಿರಂತರವಾಗಿ ಹೋರಾಟ ಮಾಡ್ತಾರೆ ಬಡವರ ಪರವಾಗಿ. ಅದಕ್ಕೆ ನಮ್ಮೆಲ್ಲ ಬೆಂಬಲ ಬೇಕು ಅಂತ ಹೇಳಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಜನವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ.